ಸುಜ್ಞಾತ ಮಕ್ಕಳ ಕಥಾ ಸಂಕಲನ ಕೃತಿ ಬಿಡುಗಡೆ ಕಾರ್ಯಕ್ರಮವು ಉಡುಪಿಯಲ್ಲಿ ನಡೆಯಿತು. ಯುವ ಸಾಹಿತಿ ಥರ್ನಾಥ್ ಮೇಸ್ತಾ ಶಿರೂರು ಬರೆದಿರುವ ಕೃತಿ ಇದಾಗಿದ್ದು, ಕಣಿಯೂರು ಮಠದ ಶ್ರೀ ವಿದ್ಯಾ ವಲ್ಲಭತೀರ್ಥ ಸ್ವಾಮೀಜಿಯವರು ಕೃತಿಯನ್ನ ಬಿಡುಗಡೆಗೊಳಿಸಿದರು. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಆಯೋಜನೆಯಲ್ಲಿ ಉಡುಪಿ ಕಣಿಯೂರು ಮಠದ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು. ಶ್ರೀ ವಿದ್ಯಾ ವಲ್ಲಭ ತೀರ್ಥರು ಪುಸ್ತಕ ಬಿಡುಗಡೆಗೊಳಿಸಿ ಹರಸುತ್ತಾ ಥರ್ನಾಥ್ ಮೇಸ್ತಾ ಶಿರೂರು ಅವರು ಮಕ್ಕಳಿಗಾಗಿ ಬರೆದ ಒಳ್ಳೆಯ ಪುಸ್ತಕ ಸುಜ್ಞಾನ. ಈ ಸಣ್ಣ ಸಣ್ಣ ಕಥೆಗಳ ಸಂಕಲನವು ಮಕ್ಕಳಲ್ಲಿ ಒಳ್ಳೆಯ ಆದರ್ಶ, ವ್ಯಕ್ತಿತ್ವ, ಚಿಂತನೆ ಮತ್ತು ಒಳ್ಳೆಯ ಬುದ್ಧಿಯನ್ನ ನೀಡಿ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬಲ್ಲ ದೃಷ್ಟಾಂತದಿಂದ ತುಂಬಿದೆ ಎಂದರು. ಕಾರ್ಯಕ್ರಮದಲ್ಲಿ ನಾಗರಿಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ ಒಳಕಾಡು, ಹಿರಿಯ ಸಂಶೋಧಕ ಹೆರಿಂಜೆ ಕೃಷ್ಣ ಭಟ್, ಸಾಹಿತಿ ಹರಿಕೃಷ್ಣರಾವ್ ಸಗ್ರಿ, ಉಡುಪಿ ಜಿಲ್ಲಾ ಭಜನಾ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷ ಭೋಜರಾಜ್ ಆರ್ ಕಿದಿಯೂರು, ಶ್ರೀನಿವಾಸ್ ಸರಳಾಯ ಹಾಗೂ ಐಸಿಡಿ ಸುರೇಂದ್ರ ಕುಕ್ಯಾನ್ ಉಪಸ್ಥಿತರಿದ್ದರು.